ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ఇది అవుతి కాదు బట్ ఇంచు సైడ్ వరేసిన ఉండదు అమౌంట్ అయితే ನೀಚೆಂದೆತ್ತಲೇ ಅವು ಈತು ಟೀತು ಗ್ರೈಂಡ್ ಒಂದೇ ಒಂದು ಸೈಡದ ಮುಳ್ಳು 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 ಲಗರೆಪ್ಪೋ ನಮ್ಮೆ ಹೋಟ್ಲೆಲ್ಲ ಚೆನ್ನಾಗಿದೆ. ಇದೊಂದು ವಾಶ್ರೂಮ್ ಯಾರು ಡಿಸೈನ್ ಮಾಡಿದ್ದು ಗೊತ್ತಿಲ್ಲ. ಇಷ್ಟು ದೊಡ್ಡ ಇದಿಟ್ಟಿದ್ದಾರೆ. ಇದು ಆರಾಮ್ಸೆ ಎಲ್ಲ ಆ ಕಡೆ ಮನೆಯವ್ರಿಗೆಲ್ಲ ಕಾಣುತ್ತೆ. ಫ್ರೀ ಶೋ. ಹೋಮ್ ಸ್ಟೇ ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಅವರು ಪರವಾಗಿಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಕ್ಚುಲಿ ನಮಗೆ ಫುಡ್ ಕೂಡ ಚೆನ್ನಾಗಿತ್ತು. ಇದು ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಯಾರಿಗಾರು ಬರೋದಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಸಾರಾನಲ್ಲಿ ಬರುತ್ತೆ. ಇಲ್ಲಿಂದ ನಿಮಗೆ 2-3 ಕಡೆ ಆ ಕಡೆ ಈ ಕಡೆ ಪ್ಲೇಸಸ್ ಎಲ್ಲ ನೋಡೋದಿದೆ. ಇದೊಂದು ಸ್ವಲ್ಪ ಹೈವೇಯಿಂದ ಸ್ವಲ್ಪ ಮೇಲ್ಗಡೆ ಬರಬೇಕಾಯ್ತು. अरे नहीं उससे कुछ पैसा नहीं आता. वो हमारा पेट्रोल तक का भी नहीं होगा. शौक है बस. हाँ हाँ श्योर. सो ही इज़ द ओनर ಜಿತೇಶ್. ಸೊ ಆಯಿತು ಇಲ್ಲಿ ಬಂದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು ಅಷ್ಟೇ. ನೈಸ್ ಗೈ. ಈ ರೋಡಲ್ಲಿ ಹೋಗೋಕ್ಕೆ ಒಂಥರ ಖುಷಿ ಆಗುತ್ತೆ. ಅಂದ್ರೆ ನಿನ್ನೆ ಬರುವಾಗಲೂ ಫುಲ್ ನ್ಯಾರೋ ಆಯಿತು. ಹಾಂ ಕಟ್ಟದ ಹಾಂ ನಂಗೆ ओके कैन डू. ओके चलते हैं. थैंक यू सर. भैया थैंक यू. चलते हैं. ಬಾಯ್ ಬಾಯ್. ಸಖತ್ ಒಳ್ಳೆ. ನಾವು ಜಸ್ಟ್ ಒಂದು 1 ಕಿಲೋಮೀಟ್ರ್ ಹಿಂದೆ ಬಂದೆ. ಅಲ್ಲೊಬ್ರು ಸಜೆಸ್ಟ್ ಮಾಡಿ ಇಲ್ಲಿ ಬನ್ನಿ ಅಂತೇಳಿ. ಸೊ ಇವ್ರು ಫುಲ್ ಒಂದು ಸಲ ಚೈನ್ ಟೈಟ್ ಮಾಡ್ಸೋಕೆ ಬಂದಿರು ಜಸ್ಟ್. ಬಟ್ ಅವರು ಫುಲ್ ಚೆಕ್ ಮಾಡಿದರು. ಲೈಕ್ ಎಲ್ಲ ಯಾವುದೆಲ್ಲ ಬೋಲ್ಟ್ ನಟ್ ಲೂಸ್ ಇದೆಯಾ ಆ ಕಡೆ ಈ ಕಡೆ. ಈವನ್ ಶಿಟ್ ನಾನು ಏನೋ ಸೌಂಡ್ ಕೇಳ್ತಾ ಇದ್ದೆ, ನನ್ನ ಚೈನ್ ಇದೆ. ಸೊ ಎಲ್ಲ ಟೆಸ್ಟ್ ಮಾಡಿ ಆ ಕಡೆ ಒಂದು ರೈಡ್ ಎಲ್ಲ ತಗೊಂಡು ಹೋಗಿ ಎಲ್ಲ ಫುಲ್ ಇದು ಮಾಡಿಕೊಟ್ರು. ರಿಯಲಿ ನೈಸ್. ಸಖತ್ ಫ್ರೆಂಡ್ಲಿ ಇದ್ದರು. ಹಂಗೆ ಬರ್ತಾ 1 ಕಿಲೋಮೀಟ್ರ್ ಮುಂಚೆ ಸಿಗುತ್ತೆ ಸಾರಾನ್ಗಿಂತ, ಆ ಪೆಟ್ರೋಲ್ ಪಂಪ್ ಕೆಳಗಡೆ. ಆಮೇಲೆ ಇನ್ನೊಬ್ಬರು ಅಲ್ಲಿ ಬಂದಿರೋರು ಸುಮ್ಮನೆ ಅವ್ರದ್ದು ಬೈಕ್ ರಿಪೇರಿಗೆ ಬಂದವರು ಕೂಡ ಫುಲ್ ಜಿಪ್ಟಾ ಎಲ್ಲ ಹಾಕಿ, ನಂದೊಂದು ಕ್ರ್ಯಾಶ್ ಗಾರ್ಡಿದು ಒಂದು ಬೋಲ್ಟೇ ಕಟ್ಟಾಗಿದೆ. ಬೋಲ್ಟ್ ಹೋಗಿಲ್ಲ, ಅದು ಕಟ್ಟಾಗಿದೆ. ಅದನ್ನು ತೆಗಿಯೋಕ್ಕೆ ಪುನಃ ವೆಲ್ಡಿಂಗ್ ಮಾಡಿನೇ ತೆಗಿಬೇಕು. ಅದನ್ನು ಸ್ವಲ್ಪ ಜಿಪ್ಟಾ ಎಲ್ಲ ಹಾಕಿ ರಬ್ಬರ್ ಎಲ್ಲ ಒಂದು ಇದು ಮಾಡಿ ಇಟ್ಟು. ನೈಸ್, ಗುಡ್ ಪೀಪಲ್. ಗುಂಡಿ 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 ಮೂಲ ತೆಪ್ಪಲ್ಲಿ ಅವನು ಒಂಜಿ ಫೋಟೋ. ಎಷ್ಟು ಎತ್ತರ ಆಗಿದೆ ಇದು. ಇಲ್ಲೊಂದು ಚಿಕ್ಕ ಕಲ್ಲು ಬಿದ್ದರೂ ಮಂಡೆ ಹೊಟ್ಟೆ ಹೋಗುದು. ನೈಸ್. ಇಲ್ಲಿ ಕೆಳಗಡೆ ನೋಡಿದರೆ ಅಂದತ್ತಲ್ಲ ಎಷ್ಟು ನೈಸ್ ಇದೆ. ನಾ ಇಲ್ಲ ಸೈಜ್ ಒಂದೇನು ನೋಡಿ.
ಒಂದು ಕಡೆ. ಸೊ ನಾವು ವಾಪಸ್ ಸಂಗ್ಲ ಹೋಗ್ಬೇಕಾದ್ರೆ ಪುನಃ ಈ ರೂಟಲ್ಲಿ ಇಲ್ಲಿ ಬರಬೇಕು. ಈಗ ಜಸ್ಟ್ ಪಾಸ್ ಆಯಿತು, ಅಲ್ಲಿ ಚಿಟ್ಕುಲ್ ಅಂತೇಳಿ ಒಂದು ಊರಿಗೆ ಹೋಗೋಕ್ಕೆ ಇದೆ ಡೈವರ್ಷನ್ ಇದೆ. ಸೊ ನಾವು ಇವಾಗ ಹೋಗ್ತಿರೋದು ರೆಕಾಂಗ್ಪಿಯೋ ಹೋಗಿ ಅಲ್ಲಿಂದ ಕಾಲ್ಪ ಅಂತ ಒಂದು 10 ಕಿಲೋಮೀಟರ್ಸ್ ಫ್ರಮ್ ರೆಕಾಂಗ್ಪಿಯೋ. ಅದು ಕಾಲ್ಪ ಎತ್ತರದಲ್ಲಿದೆ, ಒಳ್ಳೆ ಪ್ಲೇಸ್ ಅಂತೇಳಿ. ಇನ್ನೊಬ್ಬರು ಕನ್ನಡದವರು ಕೂಡ ಪರಿಚಯ ಆಗಿದ್ರು, ಮದನ್ ಅಂತೇಳಿ, ಅವರು ಅಲ್ಲೇ ಸ್ಟೇ ಮಾಡ್ತಾರೆ. ಅವರು ಹೇಳಿದ್ರು ಚೆನ್ನಾಗಿದೆ. ಸೊ ಅವರು ಇವತ್ತು ಐ ಥಿಂಕ್ ಇದಕ್ಕೆ ಹೋಗ್ತಿದ್ದಾರೆ, ಸಂಗ್ಲ. ನಾವು ಇವತ್ತು ಕಲ್ಪದಲ್ಲಿ ಉಳಿದು ನಾಳೆ ಸಂಗ್ಲ ಹೋಗ್ತೇವೆ. ಓಕೆ, ಒಂದು ಒಳ್ಳೆ ಹೋಟ್ಲು ಸಿಕ್ತು, ನೋಡ್ಲಿಕ್ಕೆ ಒಳ್ಳೆಯದೆ, ತಿಂದು ನೋಡ್ತೀವಿ ಹೇಗಿದೆ ಅಂತೇಳಿ. ಆಲ್ರೆಡಿ ನಮ್ಮ ಕೆಲವರು ಇಲ್ಲಿದ್ದಾರೆ, ಅಪ್ಪು ಅಭಿಮಾನಿಗಳು ಬಂದಿದ್ದಾರೆ. ಎಂಟರ್ ಸ್ಪಿಟಿ 2022. ಯಾರು ಇದು? ಚಾನ್ ಗೌಡ, ಮಂಜುನಾಥ್ ಎಮ್ಮೆವರ್ಕೆ, ಅಭಿಲಾಷ್ ಕೇನಂದ, ಅಮರ್ನಾಥ್. RCB ಫಾರ್ ಎವರ್. ಇದು ಟ್ರೂ ಬೆಂಗಳೂರಿಯನ್. ನಮ್ಮ ಇದು ಕೂಡ ಉಂಟಾ, ಕ್ಯಾಂಪಿಂಗ್. ನೈಸ್, ಭಾರಿ ಒಳ್ಳೆ ಡಿಸೈನ್, ಸೂಪರ್ ಡಿಸೈನ್, ಸಕ್ಕ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಪ್ಲೇಸ್ ಒಳ್ಳೆ ಸೆಟ್ ಮಾಡಿದ್ದಾರೆ. ನೈಸ್. ಬೈಕ್ ಇಲ್ಲೇ ಕಾಣ್ತಾ ಇದೆ. ಓಕೆ, AnnyArun is here. ಏನು ಸ್ಟಿಕ್ಕರ್ ಎಷ್ಟು ವರ್ಷ ಇದೆ, ಚೆನ್ನಾಗಿದೆ. ಇದು ರಾಚೋ ಧಾಬಾ ಅಂತೇಳಿ ಹೋಗೋ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲೆಲ್ಲ ಬೇರೆ ಎಲ್ಲೋ ಮುಂಚೆ ಯಾವುದೋ ಹೋಟ್ಲೇ ಇಲ್ಲ. ಸೊ ಅರೌಂಡ್ 20 ಕಿಲೋಮೀಟ್ರ್ ಬಂದಾಗ ನಿಮ್ಗೆ ಇದೇ ಫಸ್ಟ್ ಸಿಗೋದು. ಸಕ್ಕ ಚೆನ್ನಾಗಿದೆ, ನೈಸ್ ಲೊಕೇಶನ್. ಎಲ್ಲ ಒಂಥರ ಲೇ ಥರನೇ. ಇಲ್ಲೆಲ್ಲ ರೋಡ್ ಮಿಡ್ಲಲ್ಲೇ ನಿಮ್ಗೆ ಒಂದು ಮರ ಎಲ್ಲ ಇರುತ್ತೆ, ಕಟ್ಟೆ ಮಾಡಲ್ಲ, ಹಂಗೆ ಇಟ್ಟಿರ್ತಾರೆ. ಇಟ್ಸ್ ನೈಸ್, ನೇಚರ್ ಫಸ್ಟ್. सिग्नल में सिग्नल पत्त पाडले ಹಾಕಿ ಸರ್, ಒಂದು 4 ಹಾಕಿ ಅವನಿಗೆ. ಮೇಲೆ 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 ಇದು ರೆಕಾಂಗ್ಪಿಯೋ ಅಂತೇಳಿ, ಇಲ್ಲಿಂದ ಐ ಥಿಂಕ್ ಅರೌಂಡ್ 7 ಕಿಲೋಮೀಟರ್. ಸ್ಟ್ರೈಟ್ ಅದ. One kilometer to Kalpa. ಸೆಕೆಂಡ್ ಗೇರಲ್ಲಿ ಇಳಿತಾ ಇಲ್ಲ. ಓಹೋ, ನೈಸ್. ಜಾರುಂಡು. ರೂಮ್ ಬಂದು ಹೆಂಗಿದೆ ಈ ಇದ್ರಲ್ಲಿ ವ್ಯೂ ಅಂತ ಹೇಳಿದ್ರೆ, ಬಾತ್ರೂಮ್ ಅಂತೂ ಲೈಕ್ ಪಾಶ್ ಮಲ್ಲ ಉಂಟು ಮಾರ. ಸೂಪರ್ ಸೆಕ್ಸಿ ವ್ಯೂ ಅಂತೂ ಇಲ್ಲಿಂದ ಖತರ್ನಾಕ್ ವ್ಯೂ, ಖತರ್ನಾಕ್. ಯಪ್ಪ ಕಾಣುತ್ತೆ ಇಲ್ಲಿಂದ. ಎಂಟೈರ್ ಕಲ್ಪ ಕಾಣುತ್ತೆ. ಇಟ್ಸ್ ದ ಟಾಪ್ ಮೋಸ್ಟ್ ಆಫ್ ಕಲ್ಪ. ಅಲ್ಲಿ ಉಂಟು, ಅಲ್ಲಿ ಸ್ವಲ್ಪ ಉಂಟು, ಬಟ್ ಸ್ಟಿಲ್ ಮಿತ್ತುಂಡು ರೋಡ್ ರೆಡ್. ಓ, ಇಲ್ಲೇ ಉಂಟು ನೋಡು, ಮೂಲೆ ಇಲ್ಲೇ ಉಂಟು ಸ್ನೋ. ಹಾಂ ಬೈ, ಹಾಂ ಓಕೆ, ಥ್ಯಾಂಕ್ ಯು. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಇವಾಗ ನೋಡ್ತಾ ಇರೋದು ತುಲಾ ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಈ ಕಡೆ ತಿರುಗಿಸ್ಬೇಕಂತಿಲ್ಲ, ನಾವು ನೋಡ್ತಾ
ಮಾಡ್ತಾ ಇರೋದು ಇಲ್ಲಿದೆ. ದಿಸ್ ಇಸ್ ಅವರ್ ವ್ಯೂ, ಎಂಟೈರ್ ಕನ್ನಡಲ್ಲಿ ಕಾಣ್ತಾ ಇದೆ. ಅದೇ ಇಲ್ಲಿ ನೋಡಿದ್ರೆ ಎದುರುಗಡೆ ಎಂಕಲ ಬರ್ತೋಡು ಅಕುಲ್ಪುರ. ಓಕೆ, ಹೋಟೆಲ್ ವ್ಯೂ ಎಲ್ಲ ಸಖತ್ ಚೆನ್ನಾಗಿದೆ. ಮೋಸಮ್. ಎನಿವೆ ನಾವು ಫಸ್ಟಿಗೆ ಇಲ್ಲೇ ಒಂದು ಪ್ಲೇಸ್ ಇದೆ, ಸೂಸೈಡ್ ಪಾಯಿಂಟ್ ಅಂತೇಳಿ. ಆ್ಯಕ್ಚುಲಿ ಕಲ್ಪ ವ್ಯೂ ಪಾಯಿಂಟ್, ಬಟ್ ಆಲ್ಸೋ ಇನ್ಫೇಮಸ್ಲಿ ನೋನ್ ಆಸ್ ಸೂಸೈಡ್ ಪಾಯಿಂಟ್. ಬಾನದು ಹೊಟ್ಟೆ ಹೋಗ್ತಾ ಇದ್ದಾನೆ, ಸೊ ಅವಳು ಸ್ವಲ್ಪ ರೆಸ್ಟ್ ತಗೋತಾಳೆ. ನಾವು ಒಂದು ರೌಂಡ್ ಹೋಗಿ ಬರೋಣ. ನಿಂತು ರೈಡೇ ಮಾಡಿಲ್ಲ, ಈ ರೈಡ್ ಸ್ಟಾರ್ಟ್ ಆದ ನಂತರ ಬಾನು ಹೋಯ್ತಾ ಇರ್ಬೋದು. నువ్వేనా? దుమ్మును ఫుల్ బ్యారికేడ్ దాలా పార్దిచ్చాను కదా. అడే ముట్ట బైక్ కొన్న వింటా ఇచ్చారు. ఓకే ఓకే. స్పీడ్ డౌన్ ఉంది చూడు. ఒక ಜನಕ್ಕೆ ಮೊದಲು ಕಟ್ಟೆ ಸ್ಟಾರ್ಟ್ ಆಗ್ತಾರೆ. ಇನ್ನು ಮೂರ ಒಂದು ವರ್ಷ ಆಯ್ತು ಈ ಬ್ಯಾರಿಕೇಡ್ ಮಾಡ್ದೆ. ಓಕೆ ಓಕೆ. ಜಸ್ಟ್ 1 ಇಯರ್ ಆಯ್ತಂದು ಈ ಬ್ಯಾರಿಕೇಡ್. ಇಲ್ಲಿ ಸ್ವಲ್ಪ ಈ ಎಜ್ಜಲ್ಲಿ ಹೋಗ್ಬೋದಂತ ಇಲ್ಲಿ ಕಲ್ಲಿನ ಮೇಲೆ. ಐ ಲವ್ ಕಿನ್ನೌರ್. ಕಿನ್ನೌರ್. ಯಪ್ಪ ಓಡೆ ತೋಜು. ರೋಡ್ ಕಾಣ್ತಾ ಇರೋದು ನಾವು ಇವಾಗ ಬಂದಿರೋದು ಆ್ಯಕ್ಚುಲಿ ಮೇಲೆ ಅಂದರೆ ರೆಕಾಂಪಿಯೋ ಬರ್ತಾ. ಇದು ಎಷ್ಟು ಎತ್ತರದಲ್ಲಿದೆ ಅಂದರೆ ಎಷ್ಟು ಎತ್ತರ. ಇದು ಆ್ಯಕ್ಚುಲಿ ಕಲ್ಪ ವ್ಯೂ ಪಾಯಿಂಟ್, ಬಟ್ ಇವಾಗ ಎಲ್ಲರೂ ಸೂಸೈಡ್ ಪಾಯಿಂಟ್ ಅಂತಲೇ ಹೇಳೋದು. ಯಾಕಂದ್ರೆ ತುಂಬ ಜನ ಸೂಸೈಡ್ ಮಾಡಿದಾರಂತ, ಅದಕ್ಕೆ ಈ ಬ್ಯಾರಿಕೇಡ್ ಹಾಕಿರೋದು. ದಾದಾ ಈಗ ಕಿನ್ನೌರ್ ಪಾಯಿಂಟ್ ಅಂತ. ಈಗ ಕಿನ್ನೌರ್ ಪಾಯಿಂಟ್. ಈಗ ಕಲ್ಪನ ಕಿನ್ನೌರ್ ಪಾಯಿಂಟಾ? ಕಿನ್ನೌರ್ ಪಾಯಿಂಟ್ ಅಂತೇಳಿ. ಓ ಅಲ್ಲ, ಒಂದು ಆಕ್ಸಿಡೆಂಟ್ ಆತನ ಶೇಟ್. ಕ್ರೇಜಿ. ದ ಲೈಫ್ ಆಫ್ ಮೌಂಟೇನಿಯರ್ಸ್, ಇವ್ರದ್ದು ಒಂದು ಲೈಫೇ ಡಿಫ್ರೆಂಟ್. ತೋಜುಂತುಲ ಅಂಚಿ ಬಾಗಿರ್ನಲ್ಲ ಡಬ್ಬೇನೆ. ಶೆಟ್. ಎದ್ರಿಗಾಗತ್ತೆ ಇಲ್ಲ ಆ್ಯಕ್ಚುಲಿ. ಇಲ್ಲೆಲ್ಲ ಬ್ರೇಕ್ ಫೇಲ್ ಆದರೆ ಝುಯಿಂಕ್ ಅಂತ. नमस्ते। आगे कहाँ तक जाएगा भैया? जा सकता है? थैंक यू। ಅಲ್ಲ ಐಸ್ ಇದೆ ಇಲ್ಲಿ ಫುಲ್. ಅದು ಗೊತ್ತೇ ಆಗಲ್ಲ ಆ್ಯಕ್ಚುಲಿ. ಸ್ವಲ್ಪ ಡೆಪಾಸಿಟ್ ಆಗಿದ್ರು ಫುಲ್ ಜಾರತ್ತ. ಸ್ವಲ್ಪ ಮುಂದೆ ತಿರುಗಿಸೋಕ್ಕಾಗತ್ತ ನೋಡಬೇಕು ಬೈಕ್.
ಇದೊಂದು ರಿಸ್ಕಿ ಪೋಬಿನಾ ಅವು ಜಾರುಂಡು ಬರ್ಚಿತ್ತು ನಾ ಅಂದೆ ಜಾರುಂಡು ಅವು ಸ್ಲ್ಯಾಂಟ್ ಉಂಡು ಅಂತ ಅವೇ ಒಂಜಿ ಸೈಡ್ ಬೆಂಡ ಉಂಡು ಕಂಟ್ರೋಲ್ ಬರೋಂಗ ಮಾರ ಕ್ರೇಜಿ ಅಂದ ಫುಲ್ ಸಕ್ಪುರಾಗತ್ತಂತ ಎದುರುಗಡೆ ಕಲ್ಲೂರು ಜಿನ ಅಂದು ಮಾರ ಅಲ್ಲಿ ಪಂಚರ್ ಎಂಕ್ಲ ಪುಗು ಕಾಂಡು ಅವೇ ಅವೇ ಅವ ನೀರು ಏನಪ್ಪ ರೇರ್ ನೀರಿಗೆ ಹೋಯ್ನಿ ಅದು ಆ್ಯಕ್ಚುಲಿ ನೀರು ತರೋಲ್ಲ ಅದು ನೀರಲ್ಲಿ ಐಸ್ ಆಗಿದೆ ಅದು ಇಲ್ಲಿ ಸ್ನೋ ಕಾಣ್ತದೆ ನಿಮ್ಗೆ ಇಲ್ಲಿ ಕೆಳಗೆಲ್ಲ ಅಲ್ಲಿ ವೈಟ್ ವೈಟ್ ಕಾಣ್ತದೆ ಸ್ನೋ ಅದಕ್ಕೆ ಜಾರತ್ತೆ ಆ್ಯಕ್ಚುಲಿ ಸ್ವಲ್ಪ ನನಗೆ ಅದು ಈ ಗ್ಲೌಸ್ ಇನ್ನೂ ಸ್ವಲ್ಪ ಇಟ್ಕೊಳ್ಳೋಕೆ ಇದಾಗಿಲ್ಲ ಕಂಫರ್ಟೇಬಲ್ ಅದಕ್ಕೆ ವಿದೌಟ್ ಗ್ಲೌಸ್ ಟ್ರೈ ಮಾಡಿದ್ದು ನಾ ಕೈ ಚುಚ್ಚು ನಡ್ಕೊಂಡು ಎಷ್ಟು ಎತ್ತರ ಇದೆ ಅಂದರೆ ನೋಡಿ ಇದೆ ನಾವು ನಿಂತಿರೋ ಪ್ಲೇಸು ಹೋಟೆಲ್ ಮೋನಾಲ್ ರೆಸಿಡೆನ್ಸಿ ಅಂತೇಳಿ ಒಳ್ಳೆ ಸಖತ್ ಹಿಂದ್ಗಡೆಯಿಂದ ಸಖತ್ ವ್ಯೂ ಇದೆ. ಇವರು ಅಜ್ಜ ನಿಂತ್ಕೊಂಡಿರೋರೆ ಇದರದ್ದು ಓನರ್ ಈ ಮನೆಯದು, ಅವ್ರಿಗೆ ಲೀಸು ಕೊಟ್ಟಿದ್ದಾರಂತೆ. ನೈಸ್ ಸನ್ಸೆಟ್ ಈ ಕಡೆ ನೋಡ್ಲಿಕ್ಕೆ ಸಿಗಿಲ್ಲ, ಅಲ್ಲಿ ನೋಡಿ ಗೊತ್ತಾಗ್ತದೆ ರಿಫ್ಲೆಕ್ಷನ್. ಈ ಕಡೆ ಎಲ್ಲ ಸನ್ಸೆಟ್ ಆಗ್ತದೆ. ಅದೇ ಸ್ವಲ್ಪ ಕಾಸ್ಟ್ಲಿ ಇದು, ಕಾಸ್ಟ್ಲಿ ಅಷ್ಟೇನಿಲ್ಲಲ್ಲ, ಅರೌಂಡ್ 1500 ಒಬ್ಬರಿಗೆ ಹೇಳಿದ್ದಾರೆ ಪರ್ ಹೆಡ್. ಅಂದರೆ ಆಲ್ಮೋಸ್ಟ್ 2000 ವಿತ್ ಫುಡ್. ಅದು ವಿತ್ ಫುಡ್ ಅಂದರೆ ನೈಟ್ ಡಿನ್ನರ್ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗುತ್ತೆ. ಸೊ 3 ಜನಕ್ಕೆ 4500 ಆಗುತ್ತೆ. ಸೊ ಅದು ಆ್ಯಕ್ಚುಲಿ ರೀಸನೇಬಲ್. ಮೋಸ್ಟ್ಲಿ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದೇನೋ, ಇವಾಗ ಅಷ್ಟೊಂಥರ ಆಫ್ ಸೀಸನ್ ಅಲ್ಲ. ಸೊ ಸಕ್ಕ ಚೆನ್ನಾಗಿದೆ. ಇದು ಡಿಸ್ಕ್ರಿಪ್ಷನ್ ಎಲ್ಲ ಇದರಲ್ಲಿ ಕೊಟ್ಟಿರ್ತೀನಿ ಲಿಂಕಲ್ಲಿ ಕೆಳಗಡೆ. ನಾಲ್ಕೊಂದು ಬುದ್ಧನ ಮಾತ್ರ ಆತ ಕಾರಣಾಂತರ ಲೋಕಿ ಲೋಕಿ
ಇಲ್ಲೊಂದು ಏನೋ ಇದೆ, ಅದು ಮೂವ್ ಆಗ್ತದೆ. ಗಿಡಿಯ ಅಂದು ಯಾರು ನಕ್ಕದ್ಗುಲ್ಲ ಎನ್ನೆ ಚಿಕನ್ ಪಕೋಡ ಮತ್ತೆ ತಿನ್ನೆ 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 ದಾಲ್ ಚಿಕನ್ ಸಲಾಡ್ ಓಕೆ ಸಲಾಡ್ ಭಯಂಕರ ಹೋಗ್ತಾರೆ ಮಾರೆ नेपाल सब्जी चली 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 सारी चली